The sparkle of fire is a witness of your softness. The silent flaunt of water is a witness of your worth. The rising of sun in the east and sunset in the west is a witness of your rhythm. The rhythmical movement of the moon is a witness of your perfection. All of us may not have equal talent, but all of us have equal opportunities to develop our talent. Every child is hidden with some or the other talent, and we have made an attempt to take out their talents. So, with this thought in mind, Talents Day is organized for our students to exhibit their hidden potential and to showcase their unique talents. Well, my first and foremost duty on behalf of management, principal, teaching, non-teaching staffs, students and all the new fresh faces, I welcome you all to our Talents Day 2022-23. ಜಗದ ಬೆಳಕನೀವಂತಹ ಸೂರ್ಯನಿಗೆ ನಮನಗಳನ್ನು ಅರ್ಪಿಸುತ್ತಾ ಈ ಜಗಕ್ಕೆ ನಮ್ಮನ್ನಿತ್ತಂತಹ ಹೆತ್ತವರ ಪದತಳೆಗಳಿಗೆ ನಮನಗಳನ್ನು ಅರ್ಪಿಸುತ್ತಾ ಜೀವನವನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವಲ್ಲಿ ನಮಗೆ ದಾರಿ ದೀವಿಗೆಯಾದ ಗುರುಗಳ ಪಾದಗಳಿಗೆ ನಮನಗಳನ್ನು ಅರ್ಪಿಸುತ್ತಾ ಈ ಸಭಾಂಗಣದಲ್ಲಿ ಸಭಾಸದರಿಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸಂಪ್ರೀತಿಯ ನಮನಗಳನ್ನು ಅರ್ಪಿಸುತ್ತಾ ಬಂಧುಗಳೇ, ಅಂಬೇಡ್ಕರ್ ಅವರು ಒಂದು ಕಡೆ ಹೇಳುತ್ತಾರೆ, ಶಿಕ್ಷಣ ಎಂಬುದು ಹುಲಿಯ ಹಾಲಿನ ಹಾಗೆ, ಅದನ್ನು ಕುಡಿದವರು ಹುಲಿಯಂತೆ ಗರ್ಜಿಸಲೇಬೇಕು. ಆ ಒಂದು ಚಿಂತನೆಯಿಂದ ನಮ್ಮ ಸುತ್ತಮುತ್ತ ಇರತಕ್ಕಂತಹ ಒಂದಷ್ಟು ವಿದ್ಯಾರ್ಥಿಗಳಿಗೆ ಒಂದೊಳ್ಳೆಯ ಜ್ಞಾನ ದೇಗುಲವಾಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಹುಟ್ಟಿಕೊಂಡಂತಹ ಸಂಸ್ಥೆ ನಮ್ಮ ಉಡುಪಿ ಸಮೂಹ ಶಿಕ್ಷಣ ಸಂಸ್ಥೆಗಳು ಮಣಿಪಾಲ. ಮಾರ್ಗದರ್ಶನ ನೀಡುವವರು ಇಲ್ಲದಿದ್ದರೇನು, ಹೊಸ ಮಾರ್ಗ ಸೃಷ್ಟಿಸುವ ಧೈರ್ಯ ತಾಕತ್ತು ಇದ್ದರೆ ಇಡೀ ಜಗತ್ತು ನಮ್ಮ ಹಿಂದೆ. ಸಾಧನೆಗೆ ಹೆಜ್ಜೆಯನ್ನು ಇಡೋಣ. ಗೆದ್ದರೆ ಸಂತೋಷ, ಎಡವಿ ಬಿದ್ದಾಗ ಅದು ಅನುಭವ. ಇದನ್ನೇ ಬಂಡವಾಳವನ್ನಾಗಿಸಿಕೊಂಡು ಕಳೆದ 20 ವರ್ಷಗಳ ಹಿಂದೆ ಈ ಸಾಂಸ್ಕೃತಿಕ ನಗರಿಯಲ್ಲಿ ವಿದ್ಯಾಕ್ಷೇತ್ರವನ್ನು ಕಟ್ಟುವಂತಹ ಹುಮ್ಮಸ್ಸನ್ನು ನಾವು ಕಟ್ಟಿದವರಿದ್ದೇವೆ. ಅಂದಿನಿಂದ ಇಂದಿನವರೆಗೆ ನಮ್ಮ ಬಲಗೈಯನ್ನು ಹಿಡಿದು ಜೊತೆಯಾದಂತಹ ಎಲ್ಲರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಪ್ರತಿಯೋರ್ವ ವಿದ್ಯಾರ್ಥಿಯ ಒಳಗಡೆ ಪ್ರತಿಭೆ ಇದೆ, ಅದಕ್ಕೊಂದು ಅನಾವರಣಕ್ಕೆ ವೇದಿಕೆ ಬೇಕು. ಹಾಗಾಗಿ ಪ್ರತಿಭಾ ದಿನಾಚರಣೆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಇಲ್ಲಿ ಸಾಕ್ಷಿಯಾಗಿದ್ದೇವೆ. ಬಂದಂತಹ ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಅಭಿಮಾನಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿ, ಪ್ರಾಚಾರ್ಯ ವರ್ಗ, ಉಪನ್ಯಾಸಕ ವರ್ಗ ಹಾಗೂ ಎಲ್ಲ ವಿದ್ಯಾರ್ಥಿ ಮಿತ್ರರ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ತೇನವಿನ ತೃಣಭಂಬಿನ ಚಲತಿ ಎನ್ನುವಂತಹ ಮಾತಿದೆ. ಭಗವಂತನ ಅನುಗ್ರಹ ಇಲ್ಲದಿದ್ದರೆ ಒಂದು ಹುಲು ಕಡ್ಡಿ ಕೂಡ ಅಲುಗಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ನಡೆಯುವಂಥ ಹೆಜ್ಜೆ ಸಾಂಗವಾಗಿ ನೆರವೇರಲಿ ಅಂತ ಹೇಳಿ ಸರ್ವಶಕ್ತನನ್ನು, ಆ ಜ್ಞಾನದ ದ್ಯೋತಕವಾಗಿರ್ತಕ್ಕಂತಹ ಭಗವಂತನನ್ನು ಸ್ಮರಿಸುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈ ಪ್ರಾರ್ಥನಾ ಕಾರ್ಯಕ್ರಮವನ್ನು ನೆರವೇರಿಸುವರೆ ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಗಳನ್ನು ಈ ಮಾತಿನ ಮಂಟಪದತ್ತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನಾ ಕಾರ್ಯಕ್ರಮ. ಜ್ಞಾನ ಜ್ಯೋತಿಯೇ ಸಲಹು ನಮ್ಮನು, ಮ್ಲಾನವೆನಿಸದ ಪ್ರೇಮದಿ ಕ್ಲೇಶ ಕೂಟವ ನಾಶ ಮಾಡುತ್ತಾ ತೋಷವೀಯುತ ಸೌಖ್ಯದಿ. ಜ್ಞಾನ ಜ್ಯೋತಿಯೇ ಸಲಹು ನಮ್ಮನು, ಮ್ಲಾನವೆನಿಸದ ಪ್ರೇಮದಿ ಸನ್ಮತಿಯ ಸುದೆ ಹರಿಸು ಬಾ, ಹೃನ್ಮನದ ಗುಡಿ ಬೆಳಗು ಬಾ. ಸನ್ಮತಿಯ ಸುದೆ ಹರಿಸು ಬಾ, ಹೃನ್ಮನದ ಗುಡಿ ಬೆಳಗು ಬಾ. ಮೋದ ದುಲಿಗಳ ನಾಡಿ ಬಾಳುವ ಹದನದರಿವನು ನೀಡು ಬಾ, ಹದನದರಿವನು ನೀಡು ಬಾ. ಜ್ಞಾನ ಜ್ಯೋತಿ
ಮ್ಲಾನವೆನಿಸದ ಪ್ರೇಮದಿ ಅರುಣ ಕಿರಣದ ತೆರದಲ್ಲಿ ನಭದ ಸೊಬಗಿನ ಬಗೆಯಲಿ ಅರುಣ ಕಿರಣದ ತೆರದಲ್ಲಿ ನಭದ ಸೊಬಗಿನ ಬಗೆಯಲಿ ಚರಿಪ ಜೀವಕ್ಕೆ ಭಾವ ನೀಯುವ ಕಬ್ಬದಾಗರವಾಗು ನೀ ಜ್ಞಾನ ಜ್ಯೋತಿಯೇ ಸಲಹು ನಮ್ಮನು ಮ್ಲಾನವೆನಿಸದ ಪ್ರೇಮದಿ ಕ್ಲೇಶ ಕೂಟವ ನಾಶ ಮಾಡುತ್ತಾ ತೋಷವೀಯುತ ಸೌಖ್ಯದಿ ಜ್ಞಾನ ಜ್ಯೋತಿಯೇ ಸಲಹು ನಮ್ಮನು ಮ್ಲಾನವೆನಿಸದ ಪ್ರೇಮದಿ. Thank you, students, for making us feel the presence of God Almighty. ಸಮಾರಂಭ ಉದ್ಘಾಟನೆಗೊಳ್ಳಬೇಕು. ಕಾಲದ ಮಿತಿಯೊಂದಿಗೆ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಈಗಾಗಲೇ ಅಭ್ಯಾಗತರು ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಯುವ ಸಾಧಕ ಪ್ರಶಸ್ತಿ ವಿಜೇತರು, ಮುಲ್ಕಿ ಅರಸು ಕಂಬಳ ಸಮಿತಿ ಪ್ರಧಾನ ಕಾರ್ಯದರ್ಶಿಗಳು, ಒಳ್ಳೆಯ ನಿರೂಪಕ, ನಮ್ಮ ಟಿವಿಯ ಕಾರ್ಯಕ್ರಮದ ಸಂಯೋಜಕ, ದುಬೈ, ಮಸ್ಕತ್, ಬಹರೀನ್, ಕತಾರ್ ಎಲ್ಲ ಕಡೆಗಳಲ್ಲಿ ತನ್ನ ಸ್ವರ ಮಾಧುರ್ಯದಿಂದ ಜನತೆಯ ಹೃದಯವನ್ನು ಗೆದ್ದವರು, ನವೀನ ಸ್ಪರ್ಶ ಎನ್ನುವಂಥ ಕಾರ್ಯಕ್ರಮದ ಮೂಲಕ ಜನಮನ್ನಣೆಯನ್ನು ಗಳಿಸಿದಂತಹ ಶ್ರೀಯುತ ನವೀನ್ ಶೆಟ್ಟಿ ಎಣ್ಮೆಮಾರ್ ನಮ್ಮ ಜೊತೆಗಿದ್ದಾರೆ. ನಿಮಗೆ ಜೋರಾದ ಕೈಚಾಪಾಳಿಯೊಂದಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಇಂದಿನ ಸಮಾರಂಭಕ್ಕೆ ಇನ್ನೋರ್ವ ಅಭ್ಯಾಗತರು ನಮ್ಮವರನ್ನು ಪರಿಚಯಿಸುವ ಅಗತ್ಯ ಇಲ್ಲ. ಆದರೂ ಸಭಾ ಸಂಪ್ರದಾಯದ ಪ್ರಕಾರವಾಗಿ ಕರಾವಳಿಯ ಉದ್ದಕ್ಕೂ ಗೀತ ಕಾರ್ಯಕ್ರಮಗಳ ಮೂಲಕ ಹೊಸ ಭಾಷ್ಯ ಬರೆದ ಗಾನಗಾರುಡಿಗ, ಕರೋಕೆ ಸಂಗೀತಗಳ ಮೂಲಕ ಹೊಸ ಸಾಧ್ಯತೆಗಳ ಅನ್ವೇಷಕ, 2018 ಸಾಲಿನ ಪಾಂಡೇಶ್ವರ ಕಾಳಿಂಗರಾವ್ ಸ್ಮಾರಕ ಸಂಗೀತ ಸೌರಭ ಪುರಸ್ಕೃತರಾಗಿರ್ತಕ್ಕಂತಹ ಶ್ರೀಯುತ ಕೃಷ್ಣ ಶಾಸ್ತಾನ ಸರ್ ನಮ್ಮ ಜೊತೆಗಿದ್ದಾರೆ. ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ, ಗೌರವದಿಂದ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಬರಮಾಡಿಕೊಳ್ತಾ ಇದ್ದೇವೆ. ಪ್ರತಿಭೆಗಳ ಅನ್ವೇಷಣೆಗೆ ಪ್ರತಿಭಾನ್ವಿತರೇ ಬೇಕು. ಹಾಗಾಗಿ ನಮ್ಮ ರಂಗಭೂಮಿಯ ಬೆಳ್ಳಿ ಲೋಕದ 2 ಬೆಳ್ಳಿ ತಾರೆಗಳು ನಮ್ಮ ವೇದಿಕೆ ಮುಂಭಾಗದಲ್ಲಿದ್ದಾರೆ. ರಂಗಭೂಮಿಯಿಂದ ಬಣ್ಣದ ಬದುಕು, ಬೆಳ್ಳಿತೆರೆಯ ಪ್ರವೇಶ, ನಾಟಕ, ಕಿರುಚಿತ್ರ, ಧಾರಾವಾಹಿ, ಚಲನಚಿತ್ರ ಈ ಎಲ್ಲ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ಪರಿಚಯಿಸಿಕೊಂಡವರು. 30 ವರ್ಷಗಳ ಹಿಂದೆ ಕುಂದ ಕನ್ನಡವನ್ನು ರಂಗಕ್ಕೆ ಪರಿಚಯಿಸಿದ ಇವರು ನಿಜಕ್ಕೂ ಕುಂದಗನ್ನಡದ ರಾಯಭಾರಿ. ಸುಮಾರು 38 ವರ್ಷಗಳ ಕಲಾ ಜೀವನ, ಸಾಧನ ಕಲಾತಂಡ ಆರಂಭವಾಗಿ 24 ವರ್ಷ, ಅಂದಾಜು ನಾಟಕ ಪ್ರದರ್ಶನ 2009 ನಾಟಕಗಳ ರಚನೆ, ನಿರ್ದೇಶನ 7 ನಾಟಕ, ತುಳು ಸಿನಿಮಾ 8, ಕನ್ನಡ ಸಿನಿಮಾ 47, ಜಿಲ್ಲಾ ಮಟ್ಟದ ನಗೆನಾಟಕ ಸ್ಪರ್ಧೆಯಲ್ಲಿ ಉತ್ತಮ ಹಾಸ್ಯ ನಟ ಪ್ರಶಸ್ತಿಯನ್ನು ಪಡ್ಕೊಂಡವರು ಯಾರೂ ಅಲ್ಲ, ರಘು ಪಾಂಡೇಶ್ವರ್ ಅವರು. ಜೋರಾದ ಕೈಚಾಪಾಳಿಯೊಂದಿಗೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಇನ್ನೋರ್ವ ಪ್ರತಿಭಾನ್ವಿತೆ ನಮ್ಮ ಜೊತೆಗಿದ್ದಾರೆ. ಕರ್ನಾಟಕ ಕೊಂಕಣಿ ಸಾಹಿತ್ಯ ಪರಿಷತ್ 2017ರ ಸಾಧಕಿಗೆ ಕೊಡಮಾಡುವಂತಹ ಮಹಿಳಾ ಸಾಧಕಿ ಪುರಸ್ಕೃತೆ, ಯಕ್ಷ ಮಹಿಳಾ ಬಳಗ ಕೋಟದ ಸ್ಥಾಪಕ ಟ್ರಸ್ಟಿ, ಯಕ್ಷಗಾನ ತಾಳಮದ್ದಲೆ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. 500ಕ್ಕೂ ಹೆಚ್ಚು ಬೀದಿ ನಾಟಕವನ್ನು ಪ್ರದರ್ಶಿಸಿದವರು. ರಘು ಪಾಂಡೇಶ್ವರ್ ಅವರ ನಾಟಕ ತಂಡದಲ್ಲೂ ಕೂಡ ಇವರು ಅಭಿನಯಿಸಿದ್ದಾರೆ. ಉಳಿದವರು ಕಂಡಂತೆ, ಕಥಾ ಸಂಗಮ, ಅಂಜನಿ ಪುತ್ರ, ಹರಿಕಥಾ ಇಂತಹ ಕನ್ನಡ ಸಿನಿಮಾ ಸರಿಸುಮಾರು 22ಕ್ಕಿಂತಲೂ ಹೆಚ್ಚು ಸಿನಿಮಾಗಳಲ್ಲಿ ಇವರು ನಟಿಸಿದ್ದಾರೆ. ದೊಂಬರಾಟ, ಉಮಿಲ್, ನೇಮದ ಬುಳ್ಯ, ಪುಂಡಿಪಣವ್ ಹೀಗೆ 6 ತುಳು ಚಿತ್ರ ರಂಗದಲ್ಲಿ ಇವರು ನಟಿಸಿದ್ದಾರೆ. ಕಾಂತಾರ ಸಿನಿಮಾದ ವನಜಕ್ಕ ನಮ್ಮ ಜೊತೆ ಇದ್ದಾರೆ. ಇವರನ್ನ ಜೋರಾದ ಕೈಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಎಲ್ಲ
ಬೆಳ್ಳಿ ತೋಟಗಳ ನಡುವೆ ಮಂದಸ್ಮಿತರಾಗಿ ಸದಾ ನಮಗೆ ಸಹಕಾರವನ್ನು ನೀಡುವವರು ನಮ್ಮ ಸಂಸ್ಥೆಯ ಟ್ರಸ್ಟಿಗಳಾದ ಶ್ರೀಮತಿ ಶೈಲಾರಾವ್, ಎಲ್ಲ ಅಭ್ಯಾಗತರನ್ನು ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿ, ನಮ್ಮ ಡೀನ್ ಆಡಳಿತಾಧಿಕಾರಿ ಆಗಿರ್ತಕ್ಕಂಥ ಶ್ರೀಯುತ ಶಿನೋದ್ ಟಿ ಆರ್, ಅದೇ ರೀತಿಯಲ್ಲಿ ಡೀನ್ ಅಕಾಡೆಮಿಕ್ ಆಗಿರ್ತಕ್ಕಂತಹ ಡಾಕ್ಟರ್ ಇಂದಿರಾ ಕುಮಾರಿ, ನಮ್ಮ ಉಡುಪಿ ಕಾಲೇಜ್ ಆಫ್ ನರ್ಸಿಂಗ್ನ ಪ್ರಾಂಶುಪಾಲರು, ಅದರೊಂದಿಗೆ ನಮ್ಮ ಉಡುಪಿ ಕಾಲೇಜ್ ಆಫ್ ಪ್ರೊಫೆಷನಲ್ ಸ್ಟಡೀಸ್ನ ಉಪ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಯುತ ಶರತ್ ಆಳ್ವ ಸರ್, ಆಗಮಿಸಿದಂಥ ಎಲ್ಲ ಅಭ್ಯಾಗತರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತೇಳಿ ಭಿನ್ನವಿಸಿಕೊಳ್ತಾ ಇದ್ದೇವೆ. ಜೋರದ ಕೈಚಪ್ಪಾಳಿಯೊಂದಿಗೆ ಬಂದಂಥ ಅಭ್ಯಾಗತರನ್ನು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಬೇಕು. A ray of light is a ray of hope. Let us start this morning by lighting the lamp. I now request all the dignitaries on the dais to light the lamp and symbolically inaugurate this program. शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते शुभं कुरु त्वं कल्याणम् आरोग्यं धनसम्पदः ಜ್ಞಾನದ ಪ್ರತೀಕವಾಗಿರ್ತಕ್ಕಂತಹ, ಸಂಪತ್ತಿನ ಪ್ರತೀಕವಾಗಿರ್ತಕ್ಕಂತಹ ದೀಪವನ್ನು ಬೆಳಗಿದಂತಹ ಎಲ್ಲ ಅಭ್ಯಾಗತರಿಗೆ ಒಂದೇ ಮಾತಿನಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ, The beautiful morning awaits you to welcome. See the world of joy that kept for you. Now I request Miss Ashita Amin, Assistant Professor of our institution, for the welcome address. Giving encouragement to others is a most welcome gift. For the result of it are lifted spirits, increased self-worth, and a hopeful future. Greetings to everyone present here. A very good morning. Everyone has a unique talent or a skill at which they truly excel. And today is a day to embrace the ability and show them off. The Talents Day is an eventful occasion, and what makes it special is not only the excitement it brings, but the great experience to be loved. I, Ashita Amin, Assistant Professor, profoundly honored to get the opportunity today to welcome the galaxy of intellects on behalf of our management, principals, staff, and the students of our institution. It's a matter of pride to welcome President of today's program, Mrs. Shaila Rao, Trustee of our institution, who is its backbone and always our inspiring, supporting, and guiding source in all our activities of the college. We welcome you, Madam. I request Mrs. Vidya Shetty, Lecturer of our institution, to welcome Madam.
Thank you, madam. I feel great honor to welcome our chief guest for the event, Mr. Naveen Shetty Edmemar, drama artist, program coordinator of NAMMA TV from past 16 years. He was awarded Young Professional by Tulu Sahitya Academy. We are delighted to have your presence, sir. I request Mr. Prashant G. Nayak, Assistant Professor of our institution, to welcome sir. Thank you, sir. It's a great pleasure to welcome eminent personality as a chief guest, Mr. Krishna Sastana, a well-known singer, a writer. He was awarded as Sangeeta Saurabha Puraskara in the memory of Pandeshwara Kalinga Rao. We really acknowledge your kind gesture. Welcome you, sir. I request Mrs. Niriksha Shetty, Assistant Professor of our institution, to welcome sir. Thank you, madam. It's an honor to introduce special invitee as well as judge, Mr. Raghu Pandeshwar, a humorous personality, Rangabhumi artist, Tulu Kannada cinema artist, acted in Kantara and more than 47 Kannada movies. He is known for the ambassador of Kunda Kannada. He was awarded Best Comedian Actor in a district level comedy drama. I extend a warm welcome to you, sir. I request Mrs. Sudhara Prabhu, Associate Professor of our institution, to welcome sir. Thank you, madam. Today's special invitee as well as judge, Mrs. Pratima Nayak, a versatile personality, Rangabhumi artist, Tulu Kannada cinema artist, founder trustee of Yaksha Mahila Baliga, acted in more than 30 Kannada movies, including Kantara. She was awarded Best Women Achiever Award by Karnataka Konkan Sahitya Parishad. And she'll be a lead role in Agni Varsha in our upcoming project. I request Mrs. Shilpa, lecturer of our institution, to welcome madam. Thank you, madam. I'm very glad to welcome Mr. Shino T.R., Administrative Officer of our institution, a compassionate, a supportive hand, and helps us with the proactive suggestions. We cordially welcome you, sir. I request Mrs. Suprita Kewani, Vice Principal of our institution, to welcome sir. Thank you, madam. I'm delighted to offer a charming welcome to Dr. Indra Kumari, Academic Dean, Udupi College of Institution, who always expresses a cooperative mind and frames our dreams to make it alive. We cordially welcome you, madam. I request Mrs. Nayana Hegde, Assistant Professor of our institution, to welcome madam. Let us pleasantly welcome Mr. Sharat Alwa, Vice Principal, Udupi College of Professional Studies, Manipal, and his effort needs no introduction. Strong leader, pillar of strength, and an inspiration for each of us. We welcome you, sir. I request Mrs. Devika, Assistant Professor of our institution, to welcome sir. Thank you, madam. I welcome a team of motivated, young and enthusiastic teaching and non-teaching staff of our institution who always put their best effort to guide, support, and help in showcasing the hidden qualities of each and every student and making sure no stone has been unturned by our students in making their performance look spectacular. We welcome you all. In today's celebration, our main star attraction is the students and who are known for their diverse capabilities. We welcome you all. I welcome media people, especially NAMMA TV Mangalore, for the live telecast.
And finally, I welcome all the inviters. Once again, I welcome all of you to this event. Thank you. ಆಗಮಿಸಿದಂತಹ ಎಲ್ಲರನ್ನ ಬಹಳ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದಂಥ ತಮಗೂ ಸ್ವಾಗತ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಸಂಸ್ಥೆಯಿಂದ ವಿದ್ಯಾರ್ಜನೆಯನ್ನು ಪಡ್ಕೊಂಡಂತಹ ನಮ್ಮ ಸಂಸ್ಥೆಗೆ ಕೀರ್ತಿಯನ್ನು ತಂದಂತಹ ಹಳೆ ವಿದ್ಯಾರ್ಥಿಗಳೆಲ್ಲರೂ ನೀವಿದ್ದೀರಿ. ನಿಮ್ಮನ್ನು ಹಾಗೂ ಸರ್ವರನ್ನು ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಪೂರ್ವಕವಾಗಿ ಮಂದಹಾಸದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, It is indeed a happy moment that our student Shravika Shetty of BSc Food Technology has secured first rank in Mangalore University examination held during the academic years 2018-21. Now I request Ms. Arpita Prasad Shanbag, lecturer of our institution, to introduce Shravika Shetty to the gathering. ನಮ್ಮ ಸಂಸ್ಥೆಗೆ ಪ್ರಥಮ ಬಾರಿಗೆ ನಾವು BSc ಫುಡ್ ಟೆಕ್ನಾಲಜಿಯನ್ನು ಪ್ರಾರಂಭ ಮಾಡಿದ್ದೇವೆ. ಬಹಳ ಸಂತಸ ನಮಗೆ. ಪ್ರಥಮ ಬ್ಯಾಚ್ ಹೊರಗಡೆ ಹೋದಾಗಲೇ ಗೋಲ್ಡ್ ಮೆಡಲ್, ಸ್ವರ್ಣ ಪದಕ ನಮ್ಮ ಸಾಧನೆಯ ಕಿರೀಟಕ್ಕೆ ಜೋರಾದ ಕೈಚಪ್ಪಾಳೆಯೊಂದಿಗೆ ಶ್ರಾವಿಕನನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕು. ಶ್ರಾವಿಕ ದಯವಿಟ್ಟು ಸನ್ಮಾನ ಪೀಠವನ್ನು ಅಲಂಕರಿಸಿ ಈ ಕಾರ್ಯಕ್ರಮಕ್ಕೆ ಮೆರುಗು ತುಂಬಿಸಬೇಕು ಅಂತೇಳಿ ನಿಮ್ಮಲ್ಲಿ ವಿನವಿಸಿಕೊಳ್ಳುತ್ತಾ ಇದ್ದೇವೆ. ಜೋರಾದ ಕೈಚಪ್ಪಾಳೆ, ಸಾಮಾನ್ಯ ಸಾಧನೆಯಲ್ಲ. Good morning, everyone. A few words about Shravika Vijay Shetty. She was born in Pune to Mr. Vijay Shetty and Mrs. Ramani Shetty. She completed her 10th from Dandatita English Medium School at Kapu and scored 84% in her boards. She then completed her pre-university from Hindu Public College, Hirwa, and scored 80% in the same. She later joined our institution and completed her BSc in Food Technology at Udupi Group of Institution affiliated to Mangalore University. She bagged first place in examination conducted by Mangalore University for the academic year 2018 to 2021 by scoring 85.46%. Currently, she is pursuing her master's degree in Food Science and Technology at St. Aloysius College, Mangalore. ನಮ್ಮ ಸಂಸ್ಥೆಯ ಟ್ರಸ್ಟಿ ಇವರು ಶಾಲೆನ ಹೊದಿಸಿ ಶ್ರಾವಿಕ ಇವರನ್ನು ಸನ್ಮಾನಿಸಬೇಕು ಅಂತ ಹೇಳಿ ವಿನ್ನವಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಭ್ಯಾಗತರಾಗಿರ್ತಕ್ಕಂತಹ ಪ್ರತಿಮಾ ನಾಯಕ್ ಮೇಡಮ್ ಇವರು ಶ್ರೀಯುತ ನವೀನ್ ಶೆಟ್ಟಿ ಎಣ್ಮೆಮಾರ್ ಇವರು ಸ್ಮರಣಿಕೆಯನ್ನ ಫಲಪುಷ್ಪವನ್ನ ರಘು ಪಾಂಡೇಶ್ವರ್ ಸರ್ ಅವರು ಹಾಗೂ ಜೋರಾದ ಕೈ ಚಪ್ಪಾಳೆ. ಒಂದು ಮಾತು ನೆನಪಿಸಿಕೊಳ್ಳಲೇಬೇಕು, 20 ವರ್ಷಗಳ ನಾವು ನಡೆದು ಬಂದ ಹಾದಿಯಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಹಲವಾರು ನಮಗೆ ಬಹುಮಾನ, ನಮಗೆ ರ್ಯಾಂಕ್ಗಳು ಬಂದಿದ್ರು. 2 ಹೆಮ್ಮೆಯ ವಿಷಯ. ಮೊದಲ ಬಾರಿಗೆ BSc ಫ್ಯಾಷನ್ ಡಿಸೈನಲ್ಲಿ ಫಸ್ಟ್ ಬ್ಯಾಚ್ ಹೊರಗಡೆ ಹೋದಾಗ ಮೊದಲ ಬಂಗಾರದ ಪದಕ ನಮ್ಮ ಪಾಲಿಗೆ. BSc ಫುಡ್ ಟೆಕ್ನಾಲಜಿ ಫಸ್ಟ್ ಬ್ಯಾಚ್ ಹೊರಗಡೆ ಹೋದಾಗ ಮೊದಲ ಬಂಗಾರದ ಪದಕ ನಮ್ಮ ಪಾಲಿಗೆ. ಇದರರ್ಥ ಇನ್ನೊಂದು ಬ್ಯಾಚ್ ಹೊರಗಡೆ ಹೋದಾಗಲೂ ನಿಮ್ಮ ಕಡೆಯಿಂದ ಬಂಗಾರದ ಪದಕ ನಮಗಾಗಬೇಕು ಎನ್ನುವಂಥದ್ದು. ಜೋರಾದ ಕೈಚಪ್ಪಾಳೆಯೊಂದಿಗೆ ಅವಳ ಬದುಕು ಬಂಗಾರವಾಗಲಿ, ಭವಿತವ್ಯದಲ್ಲಿ ಕಂಡಂಥ ಕನಸುಗಳು ನನಸಾಗಲಿ, ಅವಳನ್ನು ಹೆತ್ತವರಿಗೆ ಕೀರ್ತಿ ಪ್ರಾಪ್ತಿಯಾಗಲಿ, ನಮ್ಮ ಸಂಸ್ಥೆಗೆ ಕೀರ್ತಿ ಬರಲಿ ಅಂತೇಳಿ ಭಿನ್ನವಿಸಿಕೊಳ್ಳುತ್ತಾ ಸನ್ಮಾನವನ್ನು ಸ್ವೀಕರಿಸಿದಂತಹ ಶ್ರಾವಿಕ ಶೆಟ್ಟಿ ಇವರಿಗೆ ಹೃದಯಾಂತರಾಳದ ವಂದನೆ ಅಭಿನಂದನೆಗಳನ್ನು ಅರ್ಪಿಸುತ್ತಾ
There is only one thing that makes a dream impossible to achieve, that is a fear of failure. All our dreams can come true if we have the courage to pursue them. To present the prize list of Academic Excellence 2021-22, I would request Mrs. Jayaprada KP, Associate Professor of our institution, to read out the names. ಪ್ರತಿಭೆಗಳನ್ನು ಪುರಸ್ಕರಿಸುವಂಥ ಹೊತ್ತು ವೇದಿಕೆಯಲ್ಲಿ ಅಭ್ಯಾಗತರನ್ನು ತುಂಬ ಹೊತ್ತು ನಿಲ್ಲಿಸುವುದು ಸಬ್ಬತಿಯ ಲಕ್ಷಣವಲ್ಲ. ಆದ್ದರಿಂದ ಶ್ರೀಯುತ ಶರತಾಳು ಸರ್ ಹಾಗೂ ಶಿನೋರ್ ಟಿ ಆರ್ ಸರ್ ಹಾಗೂ ನವೀನ್ ಶೆಟ್ಟಿ ಎಡ್ಮೆಮರ್ 3 ಜನ ಅಭ್ಯಾಗತರು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು. ಉಳಿದ ಎಲ್ಲ ಅಭ್ಯಾಗತರು ವೇದಿಕೆಯ ಮುಂಭಾಗದಲ್ಲಿದ್ದು ಮುಂದಿನ ಕಾರ್ಯಕ್ರಮಕ್ಕೆ ತಾವು ಸಾಕ್ಷಿಯಾಗಬೇಕು ಅಂತೇಳಿ ತಮ್ಮಲ್ಲಿ ಭಿನ್ನವಿಸಿಕೊಳ್ಳುತ್ತಾ ಇದ್ದೇವೆ. ಜೋರದ ಕೈಚಪ್ಪಾಳೆಯೊಂದಿಗೆ ನಿಮ್ಮನ್ನು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಸಾಲಿಗೆ ಬರಮಾಡಿಕೊಳ್ತಾ ಇದ್ದೇವೆ. ಇದೀಗ ಬಹುಮಾನಿತರ ಹೆಸರನ್ನು ತಮ್ಮ ಮುಂದೆ ವಾಚಿಸಲಿದ್ದಾರೆ ಶ್ರೀಯುತ ಜಯಪ್ರದ KP ಮೇಡಮ್ ಇವರು. Thank you, Mrs. Arpita Shetty. I'll be reading out the prizes for the academic excellence. The first place from the BSc HS 2019-22 batch, the first place goes to Johnson Prem Kumar. I request Mr. Naveen Shetty to do the honors. Second place goes to Mrs. Janita Priya Francis. Next, BSc ID and D. First place goes to S. Mohit Kumar. Second place goes to Anna Johnny Kutti. BSc Fashion Design. First place goes to Amisha S. Acharya. Second place goes to Megha. BSc Food Technology. First place goes to Nitish K. Gowda. Second place, Prithvi C. Sorry, second place, Suhas U. BCom. First place goes to Anthony Vinod Nazrat. Second place, Loyal Cardoza. BBA. First place goes to Reema Sheikh. Second place goes to Aftab.
Aftab Ahmed. Now we'll be presenting the prizes for the inter-house competition. First event, drawing. Third prize goes to Vijay Lakshmi, 3rd BSc Fashion Design. Second place goes to Neha M of 2nd BSc Nursing, Vidya College of Nursing. And the first place goes to R. Ramya of 1st BPT. ಬಹುಮಾನವನ್ನು ಪಡ್ಕೊಂಡಂಥ ವಿದ್ಯಾರ್ಥಿಗಳು ದಯವಿಟ್ಟು ಬೇಗ ಬನ್ನಿ. ಕಾರ್ಯಕ್ರಮಕ್ಕೆ ಈಗಾಗಲೇ ಪ್ರಾರಂಭ ಆಗಬೇಕಾಗಿತ್ತು. ಬೇಗ ಬಂದು ಬಹುಮಾನವನ್ನು ಸ್ವೀಕರಿಸಿ. Next event, Mehendi. Third place goes to Sinchana Jagadish Pujari of 3rd BSc Fashion Design. Second place goes to Navya. And the first place goes to Muhisa Sultana. Navya of 1st BSc Food Technology and Muhisa Sultana of 1st AHS. Next, cooking. Third place goes to Fatimatul Amra and Ankita Vishnu Nayak of 3rd BSc Fashion Design. Second place goes to Neha of 2nd BSc HS. And the first place goes to Mohammad Shahan Sharif and Farhan Sharif of 1st BSc HS. English elocution. Third place goes to Sheikh Fatima Hafsa of 1st AHS. Second place goes to Afriya Banu of 3rd BBA. And the first place goes to Neha M of 2nd BSc Nursing, Vidya College. Kannada elocution. Third place goes to Rashi Shetty of 3rd BPT. Second place goes to Raju K, 3rd BPT. And the first place goes to Anusha, 1st BCA. ಬಹುಮಾನವನ್ನು ಪಡ್ಕೊಂಡಂತಹ ವಿದ್ಯಾರ್ಥಿಗಳಿಗೆ ಜೋರಾದ ಕೈಚಪ್ಪಾಳೆಯನ್ನು ನೀಡಿ ತಾವೆಲ್ಲರೂ ಗೌರವಿಸಬೇಕು ಅಂತ ಹೇಳಿ ವಿನ್ನವಿಸಿಕೊಳ್ತಾ ಇದ್ದೇವೆ.
ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಪ್ರಯತ್ನ ಕಂಡು ಪೂರ್ವಾಭಿವೃದ್ಧಿಗಾಗಿ ಪ್ರವರ್ತಿಸುವಾತ ಪ್ರಭಾವಿ ಪುರುಷನಾಗಿ ಪ್ರಶಸ್ತಿ ಪಾತ್ರನಾಗಿ ಪ್ರಾಚ್ಯರ ಪ್ರಶಂಸೆಗೆ ಒಳಗಾಗುತ್ತಾನೆ ಎನ್ನುವುದಕ್ಕೆ ಪ್ರಜ್ವಲ ದೇದೀಪ್ಯಮಾನವಾಗಿರ್ತಕ್ಕಂಥ ದೀಪ್ತಿ ನಮ್ಮ ಕರಾವಳಿ ಕರ್ನಾಟಕದ ಹೆಮ್ಮೆಯ ಚಾನೆಲ್ ನಮ್ಮ ಟಿವಿಯ ಕಾರ್ಯಕ್ರಮ ಆಗಿರ್ತಕ್ಕಂತಹ ಶ್ರೀಯುತ ನವೀನ್ ಶೆಟ್ಟಿ NMR. ನಾವೆಲ್ಲ ಅವರನ್ನು ಪ್ರೀತಿಯಿಂದ ನಡೆದಾಡುವಂಥ ತುಳುವಿನ ಡಿಕ್ಷನರಿ ಅಂತ ಹೇಳಿ ಅವರನ್ನು ಕರೀತೇವೆ. ಈ ಕಾರ್ಯಕ್ರಮಕ್ಕೆ ನೀವು ಆಗಮಿಸಿದ್ದು ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಿದೆ. ನಿಮ್ಮ ಶುಭಾಶೀರ್ವಾದದ ಒಂದೇ ಒಂದು ಮಾತಿನ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತ ಹೇಳಿ ಸರ್ವರ ಪರವಾಗಿ ಭಿನ್ನವಿಸಿಕೊಳ್ತಾ ಇದ್ದೇವೆ. ಮಾತೆರೆಗ್ಲ ಸೋಲ್ಮೆಲು ಕೈತ ಪುಂಡಿದ ಉಲಾಯ್ಡು ಪತೊಂದಿನ ಗುಮುಲುನ ಗೆಂಡ ಅಂಚನೆ ಬಂಜಿದ ಉಲಾಯ್ದ ಬಾಲೆ ಅವಿನ ಹೆಚ್ಚು ಸಮಯ ದೆಂಗಾದಿವರೆ ಆಪುಜಿಂದು ಒಂಜಿ ಗಾದೆ ಪನ್ಪುಡು ಅಂಚನೆ ನರಮಾನ್ಯನ ಉಲಾಯ್ಡುಪುನಂಚಿತ್ತಿನ ಪ್ರತಿಭೆ ಚಾತುರ್ಪುಲ ಒಂಜತ್ತು ಒಂಜಿ ದಿನ ಪಿದಯ ಬರೋಡೆ ಲೋಕಗೂ ಗೊತ್ತಾವಡೆ ಅಂಚಿತ್ತಿನ ಪ್ರತಿಭೆ ಪಿದಯ ಬಂದಾಗ ಎಡ್ಡೆ ವೇದಿಕೆ ತಿಕ್ಕಣಂದಾಂಡ ಅಕುಲು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರಾದ ಪುಗಾರ್ತೆ ಎಂದತನವರಿಗೆ ಅಂಚಿತ್ತಿನ ವೇದಿಕೆ ಇನಿತ್ತ ಈ ಒಂಜಿ ಪಂತೋಡು ನಿಕಲೆಗಾವಾಡು ನಿಕಲ ಪ್ರತಿಭೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟೋಡು ಬುಲೆವಡು ಬಂದು ಮಾತಿರೆಗ್ಲ ಎನ್ನೆಡ್ಡೆ ಪುಲುಸೊಲ್ ಮೇಲೆ ತುಳುವಿನಲ್ಲೇ ಧನ್ಯವಾದವನ್ನು ಕೊಡುವುದು ಅಂತ ಆದರೆ ಖಂಡಿತವಾಗ್ಲೂ ಕೊಡ್ತೇನೆ. ಸಾರವರನಗೆ ಸರಿ ಸಮಾನವಾದ ನಂಚಿತಿನ ಮದಿಪುನು ಕೊರ್ನಂಚಿತಿನ ಎರೆಗೆ ಉಡಲಗಂತದ ಸೊಲ್ಮನ ಸಂದಾಯಿತ ಮಲ್ತೊಂದು ನೆನಪು ಎನ್ನುವಂಥದ್ದು ಅದು ಅನುಭವದ ಬುತ್ತಿಯಂತೆ. ನೀವು ನಮ್ಮ ಜೊತೆಗಿರುವಂಥದ್ದು ಇನ್ನು ಮುಂದೆ ನಮ್ಮ ಈ ಸಂಸ್ಥೆಯ ಸರ್ವಾಂಗೀಣವಾಗಿರ್ತಕ್ಕಂಥ ಬೆಳವಣಿಗೆಯಲ್ಲಿ ನಮ್ಮ ಟಿವಿಯ ಸಹಕಾರ ಅಗತ್ಯ ಇದೆ. ಆ ಪ್ರೀತಿಗೋಸ್ಕರವಾಗಿ ಇಲ್ಲಿವರೆಗಿನ ನಿಮ್ಮ ಬೆಂಬಲಕ್ಕೋಸ್ಕರವಾಗಿ ಪ್ರೀತಿಯ ಸ್ಮರಣಿಕೆಯನ್ನು ನೀಡಿ ನಿಮ್ಮನ್ನು ಗೌರವಿಸ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿ ಆಗಿರ್ತಕ್ಕಂತಹ ಶ್ರೀಯುತ ಶಿನೋದ್ TR ಸರ್ ಇವರು ಶ್ರೀಯುತ ನವೀನ್ ಶೆಟ್ಟಿ NMR ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಜೋರಾದ ಕೈಚಪ್ಪಾಳೆಯೊಂದಿಗೆ ಕನ್ನಡ ಮತ್ತು ತುಳು ನಿರೂಪಣೆಯಲ್ಲಿ ದೇಶ ವಿದೇಶಗಳಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ನವೀನ್ ಶೆಟ್ಟಿ NMR ಇವರಿಗೆ ಧನ್ಯವಾದಗಳು. ತಾವು ಮೂರರು ತ್ರಿರತ್ನಗಳು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಆಸನವನ್ನು ಸ್ವೀಕರಿಸಿ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡ್ಬೇಕು. ಮುಂದಿನ ಶಿನೋದ್ TR ಸರ್ ಹಾಗೂ ಶರತಾಳು ಸರ್ಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸರ್ ನೀವು ಕೂಡ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು. ಮುಂದಿನ ಬಹುಮಾನವನ್ನು ವಿತರಿಸುವರೆ ನಮ್ಮ ಜೊತೆಯಾಗಬೇಕು ಅಂತ ಹೇಳಿ ನಮ್ಮ ಸಂಸ್ಥೆಯ ಸಂಚಾಲಕಿಯಾಗಿರ್ತಕ್ಕಂಥ ಶ್ರೀಮತಿ ಶೈಲಾ ರಾವ್ ಮೇಡಮ್ ಹಾಗೂ ನಮ್ಮ ಡೀನ್ ಅಕಾಡೆಮಿಕ್ ಆಗಿರ್ತಕ್ಕಂತಹ ಡಾಕ್ಟರ್ ಇಂದಿರಾ ಕುಮಾರಿ ಮೇಡಮ್ ಹಾಗೂ ಇಂದಿನ ಈ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಆಗಮಿಸಿರ್ತಕ್ಕಂತಹ ರಘು ಪಾಂಡೇಶ್ವರ್ ಸರ್ ಹಾಗೂ ಪ್ರತಿಮಾ ನಾಯ್ಕ್ ಸರ್ ಮೇಡಮ್ ನೀವು ಕೂಡ ವೇದಿಕೆಗೆ ಬಂದು ಈ ಮುಂದಿನ ಬಹುಮಾನವನ್ನು ವಿತರಿಸಬೇಕು ಅಂತೇಳಿ ಭಿನ್ನವಿಸಿಕೊಳ್ತಾ ಇದ್ದೇವೆ. ಶೈಲಾ ಮ್ಯಾಮ್, ಡಾಕ್ಟರ್ ಇಂದಿರಾ ಕುಮಾರಿ ಮ್ಯಾಮ್, ಪ್ರತಿಮಾ ನಾಯಕ್ ಮ್ಯಾಮ್ ಹಾಗೂ ರಘು ಪಾಂಡೇಶ್ವರ್ ಸರ್ ದಯವಿಟ್ಟು ಮುಂದಿನ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು. ಈ ಬಹುಮಾನ ವಿಜೇತರ ಹೆಸರನ್ನು ಮತ್ತೊಮ್ಮೆ ನಮ್ಮ ಮುಂದೆ ಸಾದರಪಡಿಸಬೇಕು ಅಂತ ಹೇಳಿ ನಮ್ಮ ಜಯಪ್ರದ ಮೇಡಮ್ ಇವರಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೇವೆ. ಜೋರಾದ ಕೈಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ನಮ್ಮೆಲ್ಲ ಅಭ್ಯಾಗತರಿಗೆ I request Ms. Pratima Nayak to hand over the prizes to the winners. So the next event is Tulu Elocution, and third place goes to Karthik of 3rd BSc Interior Design and Decoration. Second place goes to Mokshita, 3rd BSc Nursing, Vidya College of Nursing. And the first place goes to Aditya Shetty of 3rd BCA. Elocution Hindi. Third place goes to Afriya Banu of 3rd BBA. Second place goes to Anusha Susan Bipin of
first BSc Nursing. And the first place goes to Neha of second BSc HS. Malayalam elocution. Third place goes to Mariam Jo of second BSc Nursing. Second place goes to Aksa Mary Sunny of first BSc Nursing. And the first place goes to Josna Kuryakos of second BSc Nursing. Hindi essay writing. Third place goes to Tasmiya of second BSc Nursing. Second place goes to Annapurna M. Nayak of fourth BSc Nursing. And first place goes to Adarsh Jadhav of fourth BSc Nursing. English essay writing. Third place goes to Shettigar Aishwarya Nagesh of second BCom. Second place goes to Akshara IU of first BSc Nursing. And the first place goes to Yuraj Tulsidas Gavde of first BPT. Kannada essay writing. Third place goes to Saundarya A of first BSc Nursing. Second place goes to Meghana of second BSc Nursing. And the first place goes to Prithvi BR of first BSc Nursing. I now request Mr. Raghu Pandeshwar to do the honors. Essay writing Malayalam. Third place goes to Josna Kuryakos of second BSc Nursing. Second place goes to Joshina Mul Jojo of third BSc Nursing. And the first place goes to Manasa Manoj of first BSc Nursing. Next event, flower arrangement. The third place goes to Arati Surya and Pooja of first BSc Nursing. Second place goes to Diona DiCosta and Anu Sebastian, first BSc Nursing. And the first place goes to Mehek Nazir Ahmed and Safa of first BCA, sorry.
The next event, Rangoli. Third place goes to Navya of first BSc Food Technology. Second place goes to Sheetal Prabhakar Deshbandari of first GNM. And the first place goes to Annapurna Sunagar of first AHS. Creative Deepavali Lantern. Second place goes to Namita of first BSc Fashion Design. And first place goes to Sheetal D'Souza of first BSc Fashion Design. I thank all the dignitaries for doing the honors. Thank you, sir. ಬಹುಮಾನವನ್ನು ವಿತರಿಸಿದಂಥ ಎಲ್ಲ ಅಭ್ಯಾಗತರು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಸಾಲಿನಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕು ಅಂತೇಳಿ ಭಿನ್ನವಿಸಿಕೊಳ್ತಾ ಇದ್ದೇವೆ. ಬಹುಮಾನವನ್ನು ವಿತರಿಸಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಬಹುಮಾನವನ್ನು ಸ್ವೀಕರಿಸಿದ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ Acknowledging the good that you already have in your life is the foundation for all abundance. Gratitude is the appreciation for every moment in your life. No duty is more urgent than giving thanks. I would now like to call upon Mrs. Niriksha Shetty, Assistant Professor of our institution, to propose the vote of thanks. Gratitude is a powerful catalyst for happiness. There's a saying, God has two dwellings, one in heaven and the other in a thankful heart. A warm and graceful morning to one and all gathered here. On behalf of all students and staff, I'm glad to be here to spell out words of thanks. A special thanks to our guest, Mr. Naveen Shetty, for being here with us today, who, despite of his busy schedule, has found time to grace this occasion. Thank you, sir. I also express my heartfelt thanks to Mr. Krishna Sastana for his valuable time and contribution. Thank you, sir. I express my gratitude to Mrs. Shaila Rao, Trustee, Udupi Group of Institutions. Ma'am, we are truly honored by your presence. Thank you, ma'am. I feel immense pleasure in extending my sincere thanks to Mr. Shinod T.R., Administrative Officer for our institution, for extending the timely support. Thank you, sir. I feel very happy to extend my sincere thanks to Dr. Indira Kumari, Dean Academics, Udupi Group of Institutions, and Principal, Udupi College of Nursing, for your support and timely monitoring in every aspect. Thank you, ma'am. It's indeed my pleasure to thank Mr. Sharath Alwa, Vice Principal, Udupi College of Professional Studies. We can only guess all the efforts he has made to ensure that this event would happen smoothly and efficiently. Thank you, sir. I want to extend my generous thanks to Mr. Raghu Pandeshwar and Mrs. Pratima Nayak for taking your precious time out from your busy schedule. Thank you, sir. Thank you, ma'am. We have been fortunate enough to be backed by a team of motivated and dedicated teaching and non-teaching staff of Udupi Group of Institutions. I thank each one of them for their involvement and cooperation. Thank you. I thank all the distinguished invitees present here for accepting our invitation.
I thank the members of the media, especially NAMMA TV, for showing interest in covering the event and all the good hearts who worked behind the screen. Thank you for the opportunity. Thank you one and all. ಎರಡು ಸಾವಿರದ 23ನೇ ಸಾಲಿನ ಪ್ರತಿಭಾ ದಿನಾಚರಣೆಯ ಉದ್ಘಾಟನಾ ಕಾರ್ಯಕ್ರಮದ ಸಮಾಪನ ಕಾರ್ಯಕ್ರಮದತ್ತ ಸಾಗ್ತಾ ಇದ್ದೇವೆ. ಎಲ್ಲರನ್ನ ಸ್ಮರಿಸುತ್ತಾ ವಂದನಾರ್ಪಣಾ ಕಾರ್ಯಕ್ರಮವನ್ನು ನೀಡಿದಂತಹ ನಮ್ಮ ಸಂಸ್ಥೆಯ ಉಪನ್ಯಾಸಕಿ ಮಿತ್ರರಾಗಿರ್ತಕ್ಕಂಥ ನಿರೀಕ್ಷೆ ಶೆಟ್ಟಿ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಕಾತರದಿಂದ ಕಾಯ್ತಾ ಇದ್ದೀರಿ, ಜಾತಕ ಪಕ್ಷಿ ಹಾಗೆ ಕಾಯಿಸುವುದು ತರವಲ್ಲ, ಕಾತರದಿಂದ ಕಾಯುವಂತಹ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗೋಣ. ಸಭಾ ಕಾರ್ಯಕ್ರಮಕ್ಕೆ ಸಾಂಘವಾಗಿ ನೆರವೇರಲಿಕ್ಕೆ ಸಹಕರಿಸಿದಂತಹ ಎಲ್ಲರನ್ನ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ವಂದನೆ ಅಭಿನಂದನೆಗಳೊಂದಿಗೆ ವಂದಿಸುತ್ತಾ, ಈ ಮುಂದಿನ ಕಾರ್ಯಕ್ರಮವನ್ನು, ಪ್ರತಿಭಾ ದಿನಾಚರಣೆಯ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ನೆರವೇರಿಸುವರೆ ಆ ಕಾರ್ಯಕ್ರಮವನ್ನು ನಡೆಸಿಕೊಡಲು ನಾವು ನಮ್ಮ ಅಭ್ಯಾಗತರಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೇವೆ. I consider it a great honor to welcome Dr. Indira Santosh, Dean Academics, Udupi Group of Institutions, Manipal, and Principal, Udupi College of Nursing, on a stage for unveiling the event. Good morning, all of you. Tip-tap-toe started? Well, you're waiting for the starting of the program. Yes? Just few words. See, talent is something. Just now, big people, experienced people, people who are in this field have explained so many things about talent. But ನನ್ನ opinionally, talent is something which is very spiritual. You tell a student, you study, he thinks. You tell a student, do an assignment, he thinks. But if he or she is good in dancing, good in singing, we no need to tell them also. They just start doing that. Am I correct? Yes? That is talent. You cannot stop talent from coming out. Either today, tomorrow, a stage is given, a stage is not given, talent will come out. That is the connection between, the spiritual connection between the world and talent. Over here in Udupi Group of Institution, we have been thriving to identify all those talents. Some of the talents have come out by themselves. Students, faculty, they have come out and expressed themselves that I can sing, I can dance, I can act, I can be a model in a fashion show, or whatever it is. But we have, the thrive has not stopped. We have been searching for talent. That our institution wants to create a pool of talent. The result of that we can see today. On stage, we have Arpita Madam as an MC, who is a star in the coastal area. Am I correct? Yes? Give her a big hand. To Arpita Shetty, who is already a star, but she is a faculty of our institution. Give another hand to another celebrity, Varshita. I hope everybody has watched her video, which was uploaded yesterday. She's already a star. So we are thankful and we are very proud that our pool of talent includes such kind of people, and it's so special that even a chief guest over here is enthusiastic and motivated to perform. Shasta sir, who is over here, who's a known personality, who's a popular personality, who's having so many fans, I can proudly say that he was also a part of our faculty. So I just wanted to focus on this point that over here, Udupi Group of Institution, we have a special program in order to identify the pool of talents. With that, I want to add one more person into that talent group. Noda Prashant, a track on ಸ್ವಲ್ಪ ಹಾಕಿ.
ಸವಿ ನುಡಿಯೋ ಜೇನಿನ ಹೊಳ್ಳೆಯೋ ಹಾಲಿನ ಮಳ್ಳೆಯೋ ಸುರಿಯೋ ಕನ್ನಡ ಸವಿ ನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳ್ಳೆಯೋ ಹಾಲಿನ ಮಳೆಯೋ ಸುರಿಯೋ ಕನ್ನಡ ಸವಿ ನುಡಿಯೋ. Any guesses? Who's that? Is it me? Who's that? Come on, Sharat. Come on stage. Come on. No hiding anymore. Come on. Big round of applause. Come on. Big round of applause. Come on. Sir, Sharat sir, ನೀವೇ ಹಾಡಿದ್ದ? ನೀವೇ ಹಾಡಿದ? We want proof for it, Allah. So once again, from the beginning. From the beginning, isn't it? ಜೇನಿನ ಹೊಳ್ಳೆಯೋ ಹಾಲಿನ ಮಳೆಯೋ ಸುರಿಯೋ ಕನ್ನಡ ಸವಿ ನುಡಿಯೋ ಜೇನಿನ ಹೊಳ್ಳೆಯೋ ಹಾಲಿನ ಮಳ್ಳೆಯೋ ಸುರಿಯೋ ಕನ್ನಡ ಸವಿ ನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳ್ಳೆಯೋ ಹಾಲಿನ ಮಳೆಯೋ ಸುರಿಯೋ ಕನ್ನಡ ಸವಿ ನುಡಿಯೋ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ದಪದ ರಿಸರಿ ಗ ಪದ ಸರಿದ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳ್ಳೆಯೋ ಹಾಲಿನ ಮಳೆಯೋ ಸುರಿಯೋ ಕನ್ನಡ ಸವಿ ನುಡಿಯೋ. ಶರತ್ ಸರ್, ಪಾಕೆಟಲ್ಲಿ ಒಂದೇ ಹಾಡ ಸಾಕಾಗ್ಲಿಲ್ಲ ಅಲ್ಲ? We can't believe that you are worth only one song. Come on, one more. ನಮ್ಮೂರ ಮಂದಾರ ಹೂವೇ ನನ್ನಲ್ಲೇ ಬಾಂದಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗಲು ನನ್ನ ಬರಿದಾದ ಮನದಲ್ಲಿ
ನಮ್ಮೂರ ಮಂದಾರ ಹೂವೇ ನನ್ನಲ್ಲೊನೆ ಬಾಂದಳದ ಚೆಲ್ಲುವೆ ಬಳಿ ಬಂದು ಬಾಳನ್ನು ಬೆಳಗಲು ನನ್ನ ಬರಿದಾದ ಮನದಲ್ಲಿ ಬಿರಿದು ನಮ್ಮೂರ ಮಂದಾರ ಹೂವೇ ಕಣ್ಣಲ್ಲೇ ಕರೆದು ಹೊಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ ಅನುರಾಗ ಉಳಿದು ಅನುಬಂಧ ಬೆಳೆದು ಸಮೋಹ ಸಂಬಂಧ ಮಿಡಿದೆ ಕಣ್ಣಲ್ಲೇ ಕರೆದು ಹೊಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ ಅನುರಾಗ ಉಳಿದು ಅನುಬಂಧ ಬೆಳೆದು ಸಮೋಹ ಸಂಬಂಧ ಮಿಡಿದೆ ಮೂಡಿದ ಪ್ರೇಮದ ಸೊಗಸಾದ ಕಾರಂಜಿ ಬಿರಿದೆ ಸೊಗಸಾದ ಕಾರಂಜಿ ಬಿರಿದೆ ನಮ್ಮೂರ ಮಂದಾರ ಹೂವೇ ನನ್ನಲ್ಲೊಮ್ಮೆ ಬಾಂದಳದ ಚೆಲ್ಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗು ನಮ್ಮೂರ ಮಂದಾರ ಹೂವೇ Big round of applause. ಶರತ್ ಸಾರಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ನೀವು ಬಿಡ್ತಾ ಇಲ್ಲ. ಓಕೆ, ಒಂದರಿಂದ ಸ್ಟಾರ್ಟ್ ಆದರೆ ಅಟ್ಲೀಸ್ಟ್ ಮೂರಾದರೂ ಆಗಬೇಕು. ಲಾಸ್ಟ್ ಸಾಂಗ್ ಮೇಡಮ್. Sure? Last one. That we'll see after you sing this. Okay. You sing this first. A round of applause. One thing I just want to tell that. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳುವ ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ ಬೆಳಕು ನಿನ್ನೆ ಭೂಮಿಗೆ ಉಸಿರು ಹೆತ್ತ ತಾಯಿಗೆ ನಗುವೆ ನಿನ್ನ ಭಾಷೆಯು ಅಳುವೆ ನಿನ್ನ ಆಜ್ಞೆಯು ಗಂಧದ ಬೊಂಬೆಯೇ ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ ಇಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ ಓದುವುದು ಬರೆಯಲಿಲ್ಲ ಆ ಶಿವ ನನಗೆ ಹಾಡುವುದು ಮರೆಸಲಿಲ್ಲ ಬೇಡಲು ಕೊನೆಗೆ ಕೇಳುಗರ ಗುಂಡಿಗೆಯ ತಾಳಕ್ಕೆ ನಾನು ಹಾಡುವೆನ್ನು ಬದಲಿಗೆ ನಾ ಕೇಳೆನು ಏನು ಮನೆಯೇ ನನ್ನ ಶಾಲೆಯು ಪದವಿ ನನ್ನ ಪಾಠವು
ಗುರುವೆ ನನ್ನ ಅಮ್ಮನು ನನಗೆ ನಾನೇ ಗುಮ್ಮನು ಊರಿನ ಗಿಣಿಯುನ ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ ನೀಲಿ ಬಾನಿನೂರಿಗೆ ಬೆಳ್ಳಿ ದೀಪ ನೀನವ. ಥ್ಯಾಂಕ್ ಯು. A big round of applause. Big round of applause. I want to mention one thing over here. Sharad sir has come on the stage and sang for the first time. Come on, a big round of applause for that. So, ಇದು ನಮ್ಮ ಸ್ಥಾಪನೆಯ ಸ್ಪೆಷಾಲಿಟಿ. ಎಲ್ಲಿ ಏನು ಅಡಗಿದೆ ಅದನ್ನು ಹೊರತೆಗೆಯುವಂಥದ್ದು. ಟು ಬ್ರಿಂಗ್ ಔಟ್ ದ ಟ್ಯಾಲೆಂಟ್. I don't know what is the motivation. For each and every occasion, we find a diamond, a gold. We ourselves are shocked and surprised. Did you all expect this? This is nice, isn't it? Come on, another big round of applause for Sharad sir. Sir, innu idiya? Innu idiya pocket alli enadru? ಬರುವ ವರ್ಷ ನೋಡುವ. Yes? One more round of applause. He says that he'll sing again. Not today, next function. Thank you, sir. Thank you so much. Thank you very much. Now, I have been told to unveil the occasion. Now, I want to just tell that just now I was seeing that ella makkalu, all students, one is good in flower arrangement, another is good in singing. Many of you are good in academics. I am personally proud of everyone, each one of you. And I saw this girl Neha, who was repeatedly getting awards for each and every category. She was there in every category. Now, may I take this opportunity to welcome Neha and Pratham on stage for the song. These lights just to be off.
ಬೆಳಗಿದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನು ಅದೃಷ್ಟನೋ ಮುಂದೆ ಕುಂತಿದೆ. ನಿನ್ನ ಕಣ ಕನಸು ಬ್ಲ್ಯಾಕ್ ವೈಟು ಎಂದು ಬಣ್ಣವಾಗಿದೆ, ನಿನ್ನ ಮೇಲೆ ಕವನ ಬರೆಯೋದವನ ಎಂದು ತಾನೇ ಮೂಡಿದೆ. ಕನಸಲ್ಲಿ ಅಲೆದಲನೆ ಮಳೆ ಬಂದು ಅಲೆದಲನೆ ಮುದ್ದಾಡಿ ಅಯ್ಯಯ್ಯೋ ಕಚ್ಚಿ ಕುಳಿತಲಲಾರೆ. ಇನ್ನೊಮ್ಮೆ ಕನಸಲ್ಲಿ ಮಳೆ ಬಂದು ಮುದ್ದಾಡಿ ಅಯ್ಯಯ್ಯೋ ಕಚ್ಚಿ ಕುಳಿತಲಲಾರೆ. ಜೊತೆಯಲ್ಲಿ ಜೊತೆಯಲ್ಲಿ ಹೀಗೆ ಎಂದು ಹೊಸ ಹರುಷವತವೇನು ಇಂದು ಓ ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಜೊತೆಯಲ್ಲಿ ಜೊತೆಯಲ್ಲಿ ಏನು ಹೀಗೆ ಎಂದು. मुझको बाहों में भर लो ना तुम, नर्म सी सांसों में मुझको आहों में भर लो ना तुम. सुन जरा मेरे पास आ अब